ರಾಷ್ಟ್ರಪಕ್ಷಿ ನವಿಲನ್ನು ಹಿಡಿಯೋದಾಗಲಿ ಕೊಲ್ಲೋದಾಗಲಿ ನಿಷಿದ್ಧವಾಗಿದ್ದು, ಈ ಕಾರಣಕ್ಕಾಗಿ ನವಿಲನ್ನು ನೋಡಿದಾಗ ದೂರದಿಂದಲೇ ಹೋಗುವ ಮಂದಿಯೇ ಇಂದು ಹೆಚ್ಚು. ಹಾಗೆಂದು ಇತ್ತೀಚಿನ ದಿನಗಳಲ್ಲಿ ನವಿಲುಗಳ ಗುಂಪು ಹಳ್ಳಿ ಇರಲಿ, ನಗರವಿರಲಿ, ಎಲ್ಲಿ ನೋಡಿದರಲ್ಲಿ ಕಂಡುಬರುತ್ತಿದೆ. ಕೆಲವೊಮ್ಮೆ ನಗರ ಪ್ರದೇಶಗಳಲ್ಲಿ ಕಂಡುಬರುವ ಈ ನವಿಲುಗಳು ನಗರದ ವ್ಯವಸ್ಥೆಯನ್ನು ಅರಿಯದೆ ಕೆಲವೊಮ್ಮೆ ಪೇಚಿಗೆ ಸಿಲುಕುತ್ತವೆ. ಹೀಗೆ ಪೇಟೆ ನೋಡಲು ಬಂದ ಜೋಡಿ ನವಿಲುಗಳು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಹತ್ತಿ ಕುಳಿತಿತ್ತು. ಈ ಬಗೆಗೆ ಒಂದು ವರದಿ ಇದೆ ನೋಡಿ. ಪೇಟೆ ನೋಡಲು ಬಂದ ಜೋಡಿ ನವಿಲುಗಳು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಹತ್ತಿ ಕುಳಿತಿದ್ದು, ಹೀಗೆ ಕುಳಿತರೆ ತಮಗೆ ಶಾಕ್ ಹೊಡೆಯಬಹುದು ಎನ್ನುವ ಪರಿಜ್ಞಾನವಿಲ್ಲದ ಕಾರಣ ಕೊಂಚ ಹೊತ್ತು ಟ್ರಾನ್ಸ್ಫಾರ್ಮರ್ ಮೇಲೆಯೇ ಓಡಾಡಿದೆ. ಆದರೆ ಅಚಾನಕ್ಕಾಗಿ ಗಂಡು ನವಿಲಿಗೆ ಟ್ರಾನ್ಸ್ಫಾರ್ಮರ್ನ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ವಿದ್ಯುತ್ ಶಾಕ್ ಹೊಡೆದು ಅಲ್ಲೇ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದೆ. ಪ್ರಜ್ಞೆ ತಪ್ಪಿ ಬಿದ್ದ ನವಿಲನ್ನು ಕಂಡ ಸ್ಥಳೀಯರೆಲ್ಲ ನವಿಲಿನ ಬಗ್ಗೆ ಮರುಕಪಟ್ಟರೆ ಹೊರತು ಅದರ ಬಳಿ ಹೋಗಲು ಮಾತ್ರ ಯಾರೂ ಮುಂದಾಗಲಿಲ್ಲ. ನವಿಲನ್ನು ಮುಟ್ಟಿದರೆ ಎಲ್ಲಿ ತಮ್ಮ ಮೇಲೆ ಕೇಸು ದಾಖಲಾಗುತ್ತೋ ಎನ್ನುವ ಭಯದಿಂದ ಜನ ನವಿಲನ್ನು ದೂರದಿಂದಲೇ ನೋಡಿ ವಿಷಾದ ವ್ಯಕ್ತಪಡಿಸಿ ತೆರಳುತ್ತಿದ್ರು. ಆದರೆ ಅದೇ ಸಂದರ್ಭಕ್ಕೆ ಅದೇ ದಾರಿಯಲ್ಲಿ ಸಾಗುತ್ತಿದ್ದ ಪ್ರಯಾಣಿಕರಿಬ್ಬರು ನವಿಲನ್ನು ನೋಡಿ ಧೈರ್ಯದಿಂದ ನವಿಲಿನ ಬಳಿ ತೆರಳಿದ್ದಾರೆ. ನೆಲಕ್ಕೆ ಬಿದ್ದಿದ್ದ ನವಿಲನ್ನು ಆರೈಕೆ ಮಾಡಿ ನವಿಲಿಗೆ ನೀರು ಕುಡಿಸಿ ಸುಮಾರು ಅರ್ಧ ತಾಸಿನವರೆಗೂ ಅದರ ಬಳಿಯೇ ನಿಂತು ನವಿಲು ಚೇತರಿಸಿಕೊಳ್ಳುವವರೆಗೂ ಕಾದಿದ್ದಾರೆ. ಆ ಬಳಿಕ ಶಾಕ್ನಿಂದ ಹೊರಬಂದ ನವಿಲು ಎದ್ದು ನಿಂತಿದೆ. ಈ ನಡುವೆ ಟ್ರಾನ್ಸ್ಫಾರ್ಮರ್ನ ಮೇಲೆ ನಿಂತು ಇದನ್ನೆಲ್ಲ ವೀಕ್ಷಿಸುತ್ತಿದ್ದ ಇನ್ನೊಂದು ನವಿಲು ಸೀದಾ ಪಕ್ಕದಲ್ಲಿರುವ ಪುತ್ತೂರು ನಗರ ಪೊಲೀಸ್ ಠಾಣೆಯ ಕಟ್ಟಡದ ಮೇಲೆ ಹಾರಿದೆ. ಜೋಡಿ ಹಾರುವುದನ್ನು ಕಂಡ ಗಾಯಗೊಂಡ ನವಿಲು ಕೂಡ ಅದರ ಜೊತೆಗೆ ಹಾರಿದ್ದು ಎಲ್ಲರ ಆತಂಕಕ್ಕೆ ಕಾರಣವಾಗಿದ್ದ ನವಿಲಿನ ಪ್ರಕರಣ ಸುಖಾಂತ್ಯಗೊಂಡಿದೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.